ನಾನು ಕೇಳಿದರೆ ಖಂಡಿತವಾಗಲೂ ನಾನು ಮಾಡಿಕೊಡ್ತೀನಿ. ಆದಷ್ಟು ಬೇಗ ಹೋರಾಟ ಒಳ್ಳೆ ರೀತಿಯಲ್ಲಿ ಅಂತ್ಯ ಆಗಲಿ ಅಂತ ನಾನು ಜನರಿಗೆ ಹೇಳ್ತೀನಿ. ಕಳೆದ 17 ದಿನಗಳಿಂದ ಭೂಮಿ ಹಾಗೂ ವಸತಿ ರಹಿತರು ತುಮಕೂರು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ನಡೆಸುತ್ತಿದ್ದು, ಇಂದು ಧರಣಿ ಸ್ಥಳಕ್ಕೆ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಭೇಟಿ ನೀಡಿದ್ದರು. ಇನ್ನು ಧರಣಿ ನಿರತರ ಸಮಸ್ಯೆ ಆಲಿಸಿದ ಆರ್ ರಾಜೇಂದ್ರ ಧರಣಿ ನಿರತರ ಬೇಡಿಕೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಬಳಿಯಲ್ಲಿ ಮಾತನಾಡಿ ತುರ್ತಾಗಿ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರು. ಇನ್ನು ಭೂಮಿ ವಸತಿ ರಹಿತರ ಧರಣಿಗೆ ನಾನು ಪಕ್ಷಾತೀತವಾಗಿ ಬೆಂಬಲ ಸೂಚಿಸುತ್ತೇನೆ ಎಂದು ಹೇಳಿದರು. ಇದೇ ವೇಳೆ ಧರಣಿ ನಿರತರು ತಮ್ಮ ಬೇಡಿಕೆಗಳ ಮನವಿಯನ್ನು ಆರ್ ರಾಜೇಂದ್ರ ಅವರಿಗೆ ನೀಡಿದರು. ವರದಿ AN ಫೀರ್ ತುಮಕೂರು. ಪ್ರಧಾನಮಂತ್ರಿ ಭಾಳ ಫಾರ್ಮಾಲಿಟೀಸ್ ಮಾಡಿದ್ದಾರೆ. ಆ ಗುಡ್ಡುಗಳೆಲ್ಲ ಏನೇನೋ ಆಗ್ತವೆ. ಏನಾದರೂ ಕೂಡ ಇಲ್ಲಿವರೆಗೂ ಕೂಡ ಅವರಿಗೆ ಏನಿಲ್ಲ ಒಂದು ಅಲ್ಲಿ ವಾರ್ಡ್ ಸಭೆ ಆಗ್ತದೆ. ವಾರ್ಡ್ ಸಭೆ ಎಲಿಜಿಬಲ್ ಆಗ್ತದೆ. ಒಂದು ಒಬ್ಬರಿಗೆ ಹಂಗಾಗಿ ಮಾಡಬೇಕು. ನಾನು ಕೇಳಿದರೆ ಖಂಡಿತವಾಗಲೂ ನಾನು ಮಾಡಿಕೊಡ್ತೀನಿ. ಆದಷ್ಟು ಬೇಗ ಹೋರಾಟ ಒಳ್ಳೆ ರೀತಿಯಲ್ಲಿ ಅಂತ್ಯ ಆಗಲಿ ಅಂತ ನಾನು ಜನರಿಗೆ ಹೇಳ್ಕೊಂತ ನಾನು ಮಾತನಾಡ್ತೀನಿ. ನಮಸ್ಕಾರ. 17ನೇ ದಿನದ ಒಂದು ಧರಣಿಗೆ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾದಂತಹ ಆರ್ ರಾಜೇಂದ್ರ ಸರ್ ಅವರು ಆಗಮಿಸಿ ನಮ್ಮ ಧರಣಿಯ ಕುರಿತು ನಮ್ಮ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ ತುರ್ತಾಗಿ ಬಗೆಹರಿಸೋದಕ್ಕೆ ನಾನು ಆರ್ ರಾಜೇಂದ್ರ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮತ್ತೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಕೊಡ್ತೇನೆ.